ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಯುವರತ್ನ ಸಿನಿಮಾದ ಕ್ಲೈಮ್ಯಾಕ್ಸ್ನಲ್ಲಿ ಹಿರಿಯ ನಟರೊಬ್ಬರನ್ನು ತಬ್ಬಿಕೊಳ್ಳುತ್ತಾರೆ. ಈ ದೃಶ್ಯಗಳು ಎಲ್ಲೆಡೆ ಸುದ್ದಿಯಾಗಿತ್ತು. ಆದರೆ ಈ ಪೋಷಕ ನಟನ ಇಂದಿನ ಸ್ಥಿತಿ ತುಂಬಾ ಶೋಚನೀಯವಾಗಿದೆ. ಆದರೆ ಅಂದು ಪವರ್ ಸ್ಟಾರ್ ಪುನೀತ್ ರವರು ಇವರಿಗೊಂದು ಭರವಸೆ ನೀಡುತ್ತಾರೆ. ಆ ಭರವಸೆಯೊಂದಿಗೆ ಈ ಪೋಷಕ ನಟನ ಜೀವನ ಇಂದಿಗೂ ಸಾಗುತ್ತದೆ. ಯಾರು ಈ ಪೋಷಕ ನಟ? ಅಪ್ಪು ನೀಡಿದ ಭರವಸೆಯಾದ್ರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಇವರ ಹೆಸರು ಎಂಕೆ ಮಠ. ಉಪ್ಪಿನಂಗಡಿಯ ಕೋಟೇಲು ಸಮೀಪದಲ್ಲಿ ಪತ್ನಿ ಮಕ್ಕಳೊಂದಿಗೆ ವಾಸವಾಗಿದ್ದಾರೆ. ರಂಗಭೂಮಿಯಲ್ಲಿ 32 ವರ್ಷಗಳಿಂದ ತಮ್ಮನ್ನು ತೊಡಗಿಸಿಕೊಂಡಿರುವ ಇವರು ಪ್ರಸಿದ್ಧ ನಿರ್ದೇಶಕ ಹಾಗೂ ಕಲಾವಿದ ನಾಗಾಭರಣರ ಜೊತೆಗೆ 16 ವರ್ಷಗಳ ಕಾಲ ವಿವಿಧ ಸ್ತರಗಳಲ್ಲಿ ಕರ್ತವ್ಯ ನಿರ್ವಹಿಸಿದ ಅನುಭವ ಹೊಂದಿದವರು. ನಾಗಾಭರಣ ಅವರು ನಿರ್ದೇಶನ ಕ್ಷೇತ್ರದಿಂದ ಸ್ವಲ್ಪ ಹಿಂದೆ ಸರಿದಾಗ ಎಂಕೆ ಮಠ ಅವರು ಅಭಿನಯ ಕ್ಷೇತ್ರಕ್ಕೆ ಪ್ರವೇಶಿಸಿದ್ರು. 2008-09 ಸಾಲಿನ ಕರ್ನಾಟಕ ಸರ್ಕಾರದ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿಯನ್ನು ಗಗ್ಗರ ಚಿತ್ರಕ್ಕಾಗಿ ಎಂಕೆ ಮಠ ಅವರು ಪಡೆದುಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಭಿನಯದ ಯುವರತ್ನ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರದ್ದು ಕಾಲೇಜನ್ನು ರಕ್ಷಿಸುವ ಪಾತ್ರ ಆದ್ರೆ ಎಂಕೆ ಮಠ ಅವರದ್ದು ಕಾಲೇಜಿನ ಬೆಲ್ ಬಾರಿಸುವ ವೃದ್ಧನ ಪಾತ್ರ. ಇಲ್ಲಿ ಪುನೀತ್ ರವರು ಎಂಕೆ ಮಠ ಅವರನ್ನು ಅಪ್ಪಿಕೊಳ್ಳುತ್ತಾರೆ. ಈ ಅಪ್ಪುಗೆಯೂ ವೀಕ್ಷಕರ ಹೃದಯವನ್ನು ಬಾಷ್ಪಗೊಳಿಸುತ್ತದೆ. ಮಾತ್ರವಲ್ಲದೆ ಕಣ್ಣಾಲಿಗಳಲ್ಲಿ ಹನಿಯನ್ನು ಮೂಡಿಸುತ್ತವೆ. ಅವರಿಬ್ಬರು ನಿಜವಾಗಿಯೂ ತಾತ ಮೊಮ್ಮಗ ತರಹ ಅನಿಸುತ್ತಿದ್ರು. ಸಿನಿಮಾದಲ್ಲಿ ಕಾಲೇಜು ವಿದ್ಯಾರ್ಥಿಗಳ ಸಮಸ್ಯೆ ಪರಿಹರಿಸಿದ ಪವರ್ ಸ್ಟಾರ್ ಅಪ್ಪು ಬೆನ್ನಿಗೆ ಎಂಕೆ ಮಠ ನಿಂತರೆ ಎಂಕೆ ಮಠ ಅವರ ನಿಜ ಜೀವನದಲ್ಲಿ ಪುನೀತ್ ನಿಂತಿದ್ದಾರೆ ಎಂಬ ಸುದ್ದಿ ಕೇಳಿ ಬಂದಿತ್ತು. ಈ ಬಗ್ಗೆ ಮಾತನಾಡಿದ ಎಂಕೆ ಮಠ ಅವರು ತಮ್ಮ ಅನುಭವಗಳನ್ನು ವಿವರಿಸಿದ್ದಾರೆ. ವರ್ಷ ಅರ್ಧರಾತ್ರಿಗೆ ಅದು ಸೆಕೆ ಆಗ್ತಿದೆ ಅಂತ ಹೇಳುವಾಗ ಅದೇ ಅಡಿಕೆ ಮರದ ಹಾಳಿಗೆ ಗಾಳಿ ಆಗ್ತಿದ್ದೆ. ಅಡಿಕೆ ಮರದ ಗಾಳಿಯಲ್ಲೂ ಕೂಡ ಬಿಸಿ ಬರ್ತಿತ್ತು. ಆಗ ಡಿಸೈಡ್ ಮಾಡಿದ ಒಂದು ಮನೆ ಕಟ್ಟಬೇಕು ಅಂತ ಕಳೆದ ವರ್ಷ. ಅದೇ ಟೈಮಿಗೆ ನಾನು ಯುವರತ್ನ ಚಿತ್ರೀಕರಣ ಮೈಸೂರಲ್ಲಿ ನಡೀತಿತ್ತು. ಯುವರತ್ನ ಚಿತ್ರೀಕರಣ ಮೈಸೂರಲ್ಲಿ ನಡೆಯುವಾಗ ನಾನು ನೇರವಾಗಿ ಅಪ್ಪು ಸರ್ನ ಭೇಟಿಯಾಗಿ ಅವರು ಒಬ್ಬರೇ ಕೂತಿದ್ರು. ಶೂಟಿಂಗ್ಗೆ ಶಾರ್ಟ್ ಇರಲಿಲ್ಲ, ಒಬ್ಬರೇ ಕೂತಿದ್ರು, ರೆಸ್ಟ್ ಹೋಗುತ್ತಿದ್ರು. ಆದರೂ ಹೋದ ತಕ್ಷಣ ಎದ್ದು ನಿಂತು ನನ್ನ ಕೂರ ಕೇಳಿದ್ರು. ಕೂತೆ ವಿಷಯ ಏನು ಅಂತ ಕೇಳಿದ್ರು. ನಾನು ನಮ್ಮನೆ ಫೋಟೋ ತೋರಿಸ್ದೆ ಹೇಳಿದೆ, ಸರ್ ನನ್ನ ಮನೆ ಇಲ್ಲ, 2 ಮಕ್ಕಳು, ಒಬ್ಬಳು ಹೆಂಡತಿ, ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ, ಸಣ್ಣ ಮನೆ ಕಟ್ಟೋದಕ್ಕೆ ಸಹಾಯ ಮಾಡಿದ್ರೆ ಒಳ್ಳೇದಿತ್ತು ಅಂತ ಹೇಳಿದೆ. ಅವ್ರು ಕೈ ಹಿಡಿದು ಭರವಸೆ ಕೊಟ್ಟರು. ಬಟ್ ಸರ್, ನನ್ನ ಹತ್ರ ಹೇಳಿದ್ದೀರಲ್ವ, ನಾನಿದ್ದೀನಿ, ನಿಮಗೆ ನನ್ನಿಂದ ಆದ ಸಹಾಯ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು. ಅದಾಗಿ ನಾವು ಊರಿಗೆ ಬಂದು ತುಂಬ ಸಂಭ್ರಮ ಪಟ್ಟೆ. ಅಷ್ಟೊತ್ತಿಗೆ ಕೊರೋನಾ ಅಂತ ಏನೋ ಒಂದು ಮಹಾಮಾರಿ ಬಂತಂತೆ. ಲಾಕ್ಡೌನ್ ಆಯಿತು, ಮನೆಯಿಂದ ಹೊರಗಿಳಿಯೋದಂಗೆ ಆಯಿತು. ಜೇಬಲಿದ್ದ ದುಡ್ಡು ಖಾಲಿ ಆಗ್ತಾ ಬರ್ತಿದ್ದಾಗೆ ಒಂದು ಸ್ವಲ್ಪ ಉಳಿದಿತ್ತಲ್ಲ ದುಡ್ಡು, ಅದರಿಂದ ಸ್ವಲ್ಪ ಕಲ್ಲೆಲ್ಲ ಕಟ್ಟಿಸ್ದೆ. ಕಾಂಕ್ರೀಟ್ ಹಾಕೋಣ ಅಂತ ಬೋರ್ಡ್ ಎತ್ತರ ಮಾಡಿದೆ. ಒಂದಷ್ಟು ಜನ ದುಡ್ಡು ಕೊಡ್ತೀವಿ ಅಂದಿದ್ರು. ಒಂದಷ್ಟು ಜನ ಶೂಟಿಂಗ್ ದುಡ್ಡು ಕೊಡಬೇಕಿತ್ತು. ಕೊಡ್ತೀವಿ ಅಂದವರು ಕೊಡಲಿಲ್ಲ, ಕೊಡಬೇಕಾದವರು ಕೊಡಲಿಲ್ಲ. ಹಾಗಾಗಿ ಮನೆಯಲ್ಲಿ ನಿಂತೋಯ್ತು. 1 ತಿಂಗಳಿಂದ ಈ ಕೊಟ್ಟಿಗೆಯಲ್ಲಿ ವಾಸ ಮಾಡ್ತಿದ್ದೀವಿ. ಹಾವು ಬರುತ್ತೆ, ಚೇಳು ಬರುತ್ತೆ, ಹೆಬ್ಬಾವು ಬರುತ್ತೆ, ಎಲ್ಲ ಬರುತ್ತೆ. ಇದು ಆ್ಯಕ್ಚುಲಿ ಕೋಳಿಯ ಗೂಡಿದ್ರು. ಯಾರಾದರೂ ದಾನಿಗಳು ಇದ್ದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾರಾದರೂ ಇದ್ದರೆ ದಯವಿಟ್ಟು ಒಂದು ಮನೆ ಕಟ್ಕೊಡೋದಕ್ಕೆ ಯಾರಾದರೂ ಸಹಾಯ ಮಾಡೋರಿದ್ರೆ ತುಂಬ ಉಪಕಾರ ಆಗ್ತಿತ್ತು. ಒಂದು ಸ್ಲ್ಯಾಬ್ ಹಾಕುವಷ್ಟು, ಕಾಂಕ್ರೀಟ್ ಹಾಕುವಷ್ಟು ಸಾಕು. ಬೇರೆಲ್ಲ ದುಡಿದು ಮಾಡ್ಕೊಳ್ತೇನೆ. ಸದ್ಯಕ್ಕೆ ಅಕಸ್ಮಾತ್ ಮಳೆ ಬಂದರೆ ಇದು ಬಿತ್ತೋಗುತ್ತೆ, ಈ ಮನೆ ಎಲ್ಲ ಬಿತ್ತೋಗುತ್ತೆ. ಯುವರತ್ನ ಸಿನಿಮಾ ಚಿತ್ರೀಕರಣದ ವೇಳೆ ಎಂಕೆ ಮಠ ಹಾಗೂ ಪುನೀತ್ ಅವರು ಆಪ್ತರಾಗಿದ್ರು. ಬಿಡುವಿನ ವೇಳೆಯಲ್ಲಿ ಇಬ್ಬರು ಪರಸ್ಪರ ಮಾತನಾಡುತ್ತಿದ್ರು. ಇದೇ ವೇಳೆ ಎಂಕೆ ಮಠ ಅವರಿಗೆ ಆರ್ಥಿಕವಾಗಿ ಬಹಳ ಸಮಸ್ಯೆ ಇದೆ ಎಂಬ ವಿಷಯ ಪುನೀತ್ ರವರಿಗೆ ತಿಳಿದಿತ್ತು. ಸಿನಿಮಾದಲ್ಲಿ ಬಡಪಾಯಿ ಜೀವಗಳ ಪರ ನಿಂತು ಕಾಪಾಡುವ ಅಪ್ಪು ಅವರು ನಿಜ ಜೀವನದಲ್ಲೂ ಅದನ್ನೇ ಮಾಡಿದ್ದಾರೆ ಎನ್ನಲಾಗಿದೆ.
ವಾಸಕ್ಕೆ ಮನೆ ಇಲ್ಲ, ತನಗೊಂದು ಮನೆ ನಿರ್ಮಾಣಕ್ಕೆ ಸಹಾಯ ಮಾಡಬೇಕೆಂದು ಎಂಕೆ ಮಠ ಮಾಡಿದ ಮನವಿಗೆ ಆರ್ಥಿಕವಾಗಿ ಸಹಾಯ ಮಾಡುವುದಾಗಿ ದೊಡ್ಡಮನೆ ಹುಡುಗ ಅಪ್ಪು ಅಭಯ ನೀಡಿದ್ದಾರೆ. ಆದರೆ ಕೊರೋನಾ ಮಹಾಮಾರಿಯ ನಂತರದಲ್ಲಿ ಪುನೀತ್ ಅವರ ಸಂಪರ್ಕ ಎಂಕೆ ಮಠ ಅವರಿಗೆ ಸಾಧ್ಯವಾಗಲಿಲ್ಲ. ಆದರೂ ಅಪ್ಪು ನೀಡಿದ ಭರವಸೆಯೊಂದಿಗೆ ಯಾರಿಗೂ ತಿಳಿಸದೆ ಸಂಕಷ್ಟದಲ್ಲೂ ನಗುಮಗುದೊಂದಿಗೆ ಗುಡಿಸಲಿನಲ್ಲಿ ತನ್ನ ಪತ್ನಿ ಹಾಗೂ ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ ಈ ಪೋಷಕ ನಟ. ಪ್ರಕಾಶ್ ಕಡಬ, ಸ್ಪಂದನ ಟಿವಿ.